ಮಂಜೇಶ್ವರ ಪಾವೂರು ಪೊಯ್ಯದ ಶ್ರೀ ಚಾಮುಂಡೇಶ್ವರಿ ಮಂದಿರ ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಗಡ್ ನವರಾತ್ರಿ ಪೂಜೆ ಬೊಕ್ಕ ಯಕ್ಷಗಾನ ತಾಳಮದ್ದಲೆ ಸೇವೆ ವರ್ಷಂ ಪ್ರತಿ ನಡೆತೊಂದಿತ್ತದು. ಈ ವರ್ಷದ ನವರಾತ್ರಿ ಪೂಜೆ ಬೊಕ್ಕ ತಾಳಮದ್ದಲೆ ಸೋಮವಾರದ್ದು ಶುರುವಾಂಡು. ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘದ ಕಲಾವಿದರು ಬೊಕ್ಕ ಅತಿಥಿ ಕಲಾವಿದರ್ನ ಕೂಡುವಿಕೆಟ್ ಮೇದಿನಿ ನಿರ್ಮಾಣ ಯಕ್ಷಗಾನ ತಾಳಮದ್ದಲೆ ಕೂಟನು ಸುರುತ ದಿನದ ಸೇವೆಯಾದ ನಡಪಾತ್ ಕೊರಿಯರು. ಅಲ್ಲ, ಎಷ್ಟು ವರ್ಷ ಯುದ್ಧ ಆಗಿದೆ ನಮಗೆ, ಪಂಚಸಹಸ್ರ ಕಾಲ. ನಮಗೆ ಗೊತ್ತೇ ಇರಲಿಲ್ಲ. ಹೌದಾ? ಏನು ಯುದ್ಧ! ನಾನು ಹೊಡೆದದ್ದೇನು, ನಾನು ಕೊಟ್ಟದ್ದೇನು, ನಾನು ಹೊಡೆದದ್ದೇನು, ನಾನು ಕೊಟ್ಟದ್ದೇನು. ಏನು ನೀನು ಹೊಡೆದದ್ದು, ನೀನು ಕೊಟ್ಟದ್ದು. ಹೌದು, ನಾವು ಹೊಡೆದದ್ದು, ನೀನು ತಿಂದದ್ದು. ಅದನ್ನು ಹೇಳು. ಆಗ ಮತ್ತೆ ಅಂತೂ ನಡೆದಂತಹ ಯುದ್ಧದಲ್ಲಿ ಸೋತವನು ನಾನಲ್ಲ, ಗೆದ್ದವರು ನೀವು. ಸೋತವರು ನೀನಲ್ಲ, ನೀನು ಸೋತದ್ದೇ. ನೀನಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಅದನ್ನೇ ಹೇಳಿದ್ದು. ಸೋತವನು ನಾನು ಅಲ್ಲ, ಗೆದ್ದವರು ನೀವು. ಹಾಗೆ ಹಾಗೆ ಬಿಡಿಸಿ ಹೇಳು. ನೀನು ಸೋತದ್ದಲ್ಲ ಅಂತ ಆಗ್ತದೆ. ನಾವು ಗೆದ್ದವನು ನಾನು ಅಲ್ಲ, ಸೋತವರು ನೀವು. ಹಾಗೆ ಏನೋ ಒಂದು ಪೀಠಿಗೆ ಹಾಕ್ತಾ ಇದ್ದೀನಿ. ನಮ್ಮನ್ನೇ ವಂಚನೆ ಮಾಡುವುದಕ್ಕೆ ನೋಡ್ತಾ ಇದ್ದಲ್ಲ. ಸೋತವರು ಎಷ್ಟು ಮಾತಾಡ್ಲಿಕ್ಕಿಲ್ಲ. ಅಂತೂ ಹೋರಾಟದಲ್ಲಿ ಗೆದ್ದು ಮೆರೆದ ಮಹಾಪರಾಕ್ರಮಿಗಳಾದ, ಶಕ್ತಿವಂತರಾದ, ಯುಕ್ತಿವಂತರಾದ, ಪರಾಕ್ರಮಿಗಳಾದ ನಿಮಗೆ ಏನಾದ್ರೂ ಕೊಟ್ಟರೆ ಒಳ್ಳೆದು ಅಂತ ನನಗೆ ಅನಿಸುವುದು. ಅಮ್ಮ ಅಣ್ಣ, ಎಲ್ಲಾದರೂ ಉಂಟ ಸೋತವರು ಗೆದ್ದವರಿಗೆ ಕೊಡುವಂತಹದ್ದು. ಇವನದ್ದು ಹೊಸ ಪ್ರಯೋಗ ಅಂತ ಕಾಣ್ತದೆ. ಒಂದು ಪ್ರಯೋಗವನ್ನು ಮಾಡುವುದಾ ಅಂತ. ಸೋತವರು ಗೆದ್ದವರಿಗೆ ಕೊಟ್ಟರೆ ಎಲ್ಲ ಭಾಗದಲ್ಲಿಯೂ ಕೂಡ ಸೋತ್ರೆ ಕೊಡ್ಬಹುದಲ್ಲ ಅಂತ. ಬೇಕಾದಷ್ಟು ಸಂಗ್ರಹಿಸಬಹುದು ಅಲ್ವೇ? ಅಯ್ಯ, ಅದು ಹಾಗಲ್ಲ. ಅದನ್ನು ತಿರುಗಿಸು. ಹೇಗೆ? ಗೆದ್ದವರಿಗೆ, ಗೆದ್ದವರು ಸೋತವರಿಗೆ ಕೊಡುವುದು. ಸೋತವರಿಗೆ ಕೊಡುವುದು. ಸೋತವರು ಕೇಳಬೇಕು ಗೆದ್ದವರಲ್ಲಿ. ಗೆದ್ದವರ ಪರಾಕ್ರಮಕ್ಕೆ ನಾನು ಕೊಡುವುದಲ್ವಾ? ನಿನ್ನ ಪರಾಕ್ರಮಕ್ಕೆ ಬೆಂಕಿ ಬಿತ್ತು. ನಿನ್ನ ಪರಾಕ್ರಮ ಯಾರಿಗೆ ಬೇಕಯ್ಯ? ಈಗ ಸೋತದ್ದು ನೀನಲ್ವಾ? ಹಾಗಾದ್ರೆ ಕೊಡುವವರು ನಾವು. ನಾವು ಕೊಡುವವರು. ನಮ್ಮ ಕೊಡುವ ಕೈ. ಕೊಡುವ ಮೇಲೆ ಕೊಟ್ಟ ಕೈ ಅಲ್ಲ, ಕೊಡುವ ಕೈ. ನಾವು ಕೊಡ್ತೇವೆ, ನೀನು ಕೇಳು. ಅಣ್ಣ, ಕೊಡುವ ಮಾವ ಹೇಳ್ತಾ ಇದ್ದಾನೆ. ವಿಶಾಲವಾದಂತಹ ಸಾಗರದ ಮಧ್ಯದಲ್ಲಿ ಅವನಿಗೆ ಕೊಡುವುದಕ್ಕೆ ಏನುಂಟು? ಹಾಗಿದ್ರೆ ಕೊಡುವ ಹೇಗೂ ಅಲ್ಲ ತಮ್ಮ. ಅದು ಏನೇ ಮತ್ತೆ ಬಂದ ಮೇಲೆ ಅವ ಸೋತಿದ್ದಾನೆ. ಅವನಿಗೆ ತಲೆ ಸರಿ ಅಂತಲೇ ಆಗ್ಲೇ ಗೊತ್ತಾಗಿದೆ. ಇಲ್ಲಿ ಏನುಂಟು ಕೇಳಲಿಕ್ಕೆ? ಏನೂ ಇಲ್ಲ. ಕೊಡ್ಲಿಕ್ಕೆ ಏನಿಲ್ಲಲ್ಲ. ಹೌದು, ಅವನು ಎಂತ ಕೇಳ್ತಾನೆ ನೋಡು, ಆಲೋಚನೆ ಮಾಡುವುದು. ಕೊಡ್ಬೇಕಲ್ಲ. ಅವನು ಕೇಳಿದ ನಂತರ ನಾವು ಕೊಡುವ ಬಗ್ಗೆ ಆಲೋಚನೆ ಮಾಡುವುದು. ನೀವು ಕೊಡುವವರು ಹೌದಲ್ಲ, ನಾವು ಕೊಡುವವರು ಕೊಡುವವರೇ. ಕೊಡುವ ದಾತಾರರು ನೀವು ಹೌದಾದರೆ ಮಾತಿನಲ್ಲಿ ನನಗೆ ಭರವಸೆ ಇಲ್ಲ. ಎಲ್ಲ
ಕಥೆ ಹಾ ಇಷ್ಟರವರೆಗೆ ಭರವಸೆ ಇತ್ತು. ಹಾ ಈಗ ನಮ್ಮ ಮಾತಿನಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ನಿನಗೆ ಭರವಸೆ ಇಲ್ಲ. ಅದು ಸಾಕಾಗುದಿಲ್ಲ. ನಿನಗೆ ಭರವಸೆಗೆ ಏನು ಬೇಕು? ಕರದಟ್ಟಿ ಭಾಷೆ ಕೊಡಬೇಕು. ಕರ ತಟ್ಟಿ? ಹೌದು. ಏನು ಅಯ್ಯ, ಏನು ಕರ ತಟ್ಟಿ ಕೊಡುವುದಕ್ಕೆ ನಮಗೆ ಏನು ವಿಶೇಷ ಹಾ ಅಲ್ವಾ ತಮ್ಮ? ನಮ್ಮ ಕೈಯಲ್ಲಿ ನಾವು ತಟ್ಟಿಕೊಂಡ ಕರವನ್ನು ತಟ್ಟಿ ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಅದೆಂತದ್ದು? ನಿಮಗೆ ನೀವೇ ಕೊಟ್ಟುಕೊಳ್ಳುವುದಾ? ಅಲ್ಲ, ಕರ ತಟ್ಟಿ ಅಂತ ನೀನು ಹೇಳಿದ್ದಲ್ಲ. ನೀವು ನನಗೆ ಕೊಡುವ ಕಾರಣವಾದ್ದರಿಂದ ನನ್ನ ಕರದಟ್ಟಿ ನೀವು ಭಾಷೆ ಕೊಡಬೇಕು. ನೀನು ಹೇಳಲಿಲ್ಲ, ನೀವು ಕೇಳಲಿಲ್ಲ. ಈಗ ಸ್ಪಷ್ಟವಾಗಿ ಅರ್ಥವಾಯಿತು. ಹಾ. ಈಗ ನಿನಗೆ ವಿಶ್ವಾಸಕ್ಕೆ ಹೌದು. ನಮ್ಮ ಕರವನ್ನು ನಿನ್ನ ಕರಕ್ಕೆ ತಟ್ಟಬೇಕು. ಆದ್ದರಿಂದ ಅಮ್ಮ ಅಣ್ಣ. ಇಷ್ಟ ಆಗಿದೆ, ಇನ್ನು ಇದರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕಿಲ್ಲ. ಎಲ್ಲ ಮುಳುಗಿದರೆ ಇದೇನು ವಿಶೇಷ? ಏನಿಲ್ಲ. ನಮ್ಮ ಕರವನ್ನು ಹಾ. ಈ ಕರಿಯನ ಕರಕ್ಕೆ ತಟ್ಟಿ ಅವನ ಕರದ ಮೇಲೆ ಭಾಷೆಯನ್ನು ಕೊಡುವುದೇ. ಇದು ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ನನ್ನ ಕೈಯೊಳಗೆ. ಹೌದು, ಅದೇ ಹೇಗೆ? ಭಾಷೆ ಕೊಟ್ಟಾಯ್ತಲ್ಲ, ಸರಿ. ತಪ್ಪುದಾರಲ್ಲ. ಇಲ್ಲ, ತಪ್ಪಲಿಕ್ಕಿಲ್ಲ. ಹಾ. ತಪ್ಪುದಿಲ್ಲ ಅಂತಲೇ ಭಾಷೆ ಕೊಟ್ಟದ್ದು. ಕೇವಲ ಮಾತು ಕೊಟ್ಟ ಕಾರಣಕ್ಕೆ ಸಿಕ್ಕಿದೆ ಅಂತ ಹೇಳಿದೆ. ಇವನ ಕೈಯೊಳಗೆ ಸಿಗುವುದಂತ ಹೇಗೆ ಹೇಳಿದ್ರೆ ಸಿಕ್ಕುದು? ನಾವಿಲ್ಲೇ ಇದ್ದೇವೆ. ಮತ್ತೆ ಹಾ. ಹಾ, ಹೇಗೆ ನಾನು ಸಿಕ್ಕಿತು? ಭಾಷೆ ಕೇಳಿದ್ದೆ ಅದಕ್ಕೆ. ಹೇಗೆ? ನೀವು ತಪ್ಪಬಾರದು ಅಂತ. ಇಲ್ಲ, ತಪ್ಪಲಿಕ್ಕಿಲ್ಲ. ನಾವು ನಾವು ತಪ್ಪುವವರಲ್ಲ. ಇವರಿಗೆ ಯಾರಿಗೂ ತಪ್ಪಲಿಲ್ಲ. ಹೌದು. ಹಾಗಾದ್ರೆ ನಾನು ಹಾ. ಈ ಜಲದಿಯ ಮಧ್ಯದಲ್ಲಿ ಹಾ. ಎಲ್ಲ ಕಾಣುವುದು ಜಲದಿ ಅಲ್ವಾ? ಹೌದು. ಜಲದಿಯ ಮಧ್ಯದಲ್ಲಿ ಹಾ. ಕೊಡುವುದಕ್ಕೆ ಏನಾದ್ರೂ ಇದೆ? ಏನಿಲ್ಲ, ಜಲವೇ ಕೊಡ್ಬೇಕಷ್ಟೇ. ಹಾ. ಆ ಕಾರಣಕ್ಕೆ ನಾವು ಹೇಳಿದ್ದಲ್ವ ಕೊಡ್ತೇನೆ ಅಂತ. ಹೌದು. ನೀವೆಲ್ಲ ಇರೋದು. ಹೌದು, ನಾವೇ. ನಿಮ್ಮ ಶರೀರದಲ್ಲಿ ಏನಾದರೂ ನಾನು ಕೇಳಬಹುದಲ್ಲ? ಹಾ ಹಾ. ಶರೀರದಲ್ಲಿ. ಶರೀರದಲ್ಲಿ. ಹೌದು, ಹಾ. ಶರೀರದಲ್ಲಿ ಏನನ್ನು ಕೇಳುವುದು? ಏನು ಕೇಳುದು? ಏನು ಬೇಕಾದ್ರೂ ಹೇಳ್ಬೋದು. ಒಂದು ಬೆರಳು, ಹಾ. ಉಗುರು, ಹಾ. ಕೂದಲು, ಹಾ. ಇದನ್ನೆಲ್ಲ ಯಾಕೆ ನಾನು ಕೇಳಬೇಕು? ಮತ್ತೆ ಏನು ಕೇಳ್ತಿ? ಶರೀರದಲ್ಲಿ ಪ್ರಧಾನವಾದುದು ತಲೆ. ಹಾ. ನಿಮ್ಮ ತಲೆಯನ್ನೇ ನನಗೆ ಕೊಡಿ. ಆ! ಏನು ಮಾಡಲಿ ತಮ್ಮ? ಅಮ್ಮ, ತಮ್ಮ ತಮ್ಮ, ಅಣ್ಣ, ಇಂತೊಂದು ಘಟನೆ ನಡೆಯುತ್ತದೆ ಅಂತ ನನ್ನ ಕನಸಲ್ಲಿಯೂ ನಾನು ಗ್ರಹಿಸಿದವನಲ್ಲ. ಪೂರ್ವ ನಿಯೋಜಿತವೇ ಅಲ್ಲದೆ ಹೋಯ್ತಲ್ಲ. ಅಲ್ವೇ? ಇವನು ಪೀಟಿಗೆ ಹಾಕುವಾಗ್ಲೇ ನಾನು ಆಲೋಚನೆ ಮಾಡಬೇಕಿತ್ತು. ಸ್ವಲ್ಪ ನಾವು ಯೋಚಿಸಬೇಕಾಗಿತ್ತ. ನಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ದಪ್ಪಂತ ಪ್ರಪಾತಕ್ಕೆ ಹಾಕಿಬಿಟ್ಟ. ಏನು ಮಾಡೋಣ ಅಣ್ಣ? ತಮ್ಮ, ಹಾ. ಕೊನೆಯ ಕಾಲಕ್ಕೆ ನನಗೆ ಒಂದೇ ಒಂದು ಬೇಸರ. ಏನನ್ನ? ನನ್ನನ್ನು ಬಿಟ್ಟು ನೀವು ಹೋಗ್ತೀಯಲ್ಲ ಅನ್ನುವಂತಹದ್ದು. ಯಾಕೆ ಹೇಗೆ? ಅಲ್ಲ, ಈಗ ತಮ್ಮನಾದವನು ಜೀವ ಕೊಟ್ರೆ ಹಾ. ಅಣ್ಣನಾದವನು ನಾನಿದ್ದುಕೊಂಡು ಹಾ. ಮುಂದುವರಿಸಿಕೊಂಡು ಏನು ಸಾಧನೆಯನ್ನು ಮಾಡ್ಬೇಕು ಅದನ್ನು ನಾನು ಮಾಡ್ತೇನಲ್ಲ. ಆದ್ರೆ ನೀನಿಲ್ಲ ಅನ್ನುವಂತಹ ಒಂದು ಬೇಸರ ನನಗೆ. ಅಣ್ಣ, ತಮ್ಮ, ನನಗೂ ಹಾಗೆ ಯೋಚನೆ ಬರ್ತಾ ಉಂಟು. ಹೇಗೆ? ಈಗ ನಾನೇನು ಚಿಕ್ಕವ, ಹಾ. ಹಿರಿಯವನಾದವ ಹಿರಿಯ ಸ್ಥಾನದಲ್ಲಿದ್ದುಕೊಂಡು ಕಿರಿಯರನ್ನು ರಕ್ಷಿಸಬೇಕಾದ ಅನಿವಾರ್ಯತೆಯೂ ಉಂಟಲ್ವೇ ಅಣ್ಣ? ತಮ್ಮ. ಆದ್ದರಿಂದಲೇ ಹಾ. ನನ್ನನ್ನು ಬದುಕುವುದಕ್ಕೆ ಬಿಟ್ಟು ಹಾ. ನೀನು ಮುಂದೆ ಹೋಗದೆ ಹೌದಾದರೆ ಹಾ. ನಿನಗೆ ಆಗಬೇಕಾದಂತಹ ಮುಂದಿನ ಕ್ರಿಯೆಗಳನ್ನೆಲ್ಲ ನಾನು ಮಾಡುವುದಕ್ಕೆ ಬರ್ತದೆ. ಅಂತೂ ನೀ- ಆದ್ದರಿಂದ ಹಾ. ನೀನು ಮುಂದಕ್ಕೆ ಹೋಗಿ ಹಾ. ಆ ನಂತರ ನಿನಗೆ ಬೇಕಾದೆಲ್ಲವನ್ನು ಕಲ್ಪಿಸಿಕೊಟ್ಟು ಹಾ. ನಾನು ಬರುವುದು ಒಳ್ಳೇದಲ್ಲ ಅಣ್ಣ. ಒಟ್ಟಾರೆ ಇಷ್ಟು ಉದ್ದಕ್ಕೆ ಎಳೆದು ನನ್ನನ್ನು ಸಾಯಲಿಕ್ಕೆ ನೀನು ಕಾಯುವುದು. ಹಾಗಿದ್ರೆ ಏನು ಮಾಡೋಣ? ತಮ್ಮ, ನಮ್ಮನ್ನು ಮೋಸದಲ್ಲಿ ಸಿಲುಕಿಸಿದ್ದನಲ್ವೇ ಇವ? ಇವನು ಮೋಸದಲ್ಲಿ ಸಿಲುಕಿ ಹಾ. ನಮ್ಮನ್ನು ಸಿಲುಕಿಸಿದ. ಆದ್ರೆ ನಾವು ಮೋಸಕ್ಕೆ ಸಿಲುಕಬಾರದು. ಹಾ. ನನ್ನ ಹತ್ತಿರ ಬಾ, ನಿನ್ನ ಕಿವಿಯಲ್ಲಿ ಒಂದು ಗುಟ್ಟನ್ನು ಹೇಳ್ತೇನೆ. ಹಾ, ಹಾ, ಹಾ. ಅರ್ಥ ಆಯ್ತಲ್ಲ? ಓ, ಅರ್ಥ ಆಯ್ತು. ಹಾಗೆ ಮಾಡ್ಬೇಕು. ಜಾಣತನದಿಂದ ಇವನಲ್ಲಿ ಕೇಳಬೇಕು. ನಮ್ಮನ್ನು ಜಾಣತನದಲ್ಲಿ ವಂಚಿಸಿದ ಕಾರಣದಿಂದಲಾಗಿ ಹಾ. ಅವನನ್ನು ಅದೇ ರೀತಿಯಾಗಿ ವಂಚಿಸಬೇಕು.
ಇವನಲ್ಲೇ ಹೇಳ್ಬೇಕು. ಅಯ್ಯ ಏನು? ಈಗ ನೀನು ನಮ್ಮ ಶಿರವನ್ನು ಕೇಳಿದ್ದಲ್ಲ, ತಲೆಯನ್ನು ಕೇಳಿ. ತಲೆಯನ್ನು ಕೇಳಿ. ಸರಿ, ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವೆ. ಕಾಣುವುದೇನಣ್ಣ? ಜಲರಾಶಿ ಕಾಣ್ತಾ ಇದೆ. ತಗೊಳ್ಬಹುದು, ಧಾರಾಳವಾಗಿ ನಮ್ಮ ಶಿರವನ್ನು ತಗೊಳ್ಳು. ಕೊಡಿ. ಆದರೆ ಕಾಣುವಂತಹ ಜಲರಾಶಿಯಲ್ಲಿ ಒಂದು ಬಿಂದು ನೀರು ಸೋಕದ ರೀತಿಯಲ್ಲಿ ನಮ್ಮ ಶಿರವನ್ನು ತೆಗೆದು ಒಟ್ಟಿನಲ್ಲಿ ನೀರಿಲ್ಲದಲ್ಲಿ ನಿಮ್ಮ ತಲೆಗಡಿಬೇಕು. ನೀನಿಗೂ ಸ್ವಲ್ಪ ಕೆಲಸ ಕೊಡ್ಬೇಕು ನಾವು. ಹೌದು ನೋಡಿ, ಎಷ್ಟು ಚಿಕ್ಕ ನಿಮಗೆ ಹಚ್ಚಿಕೊಂಡು ಹೌದು ಹೇಗೆ ನಮ್ಮನ್ನು ಗಮನಿಸ್ತಾನೆ ಅಂತ ನೋಡಬೇಕು ಅಲ್ವೇ? ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. ಇಲ್ಲ ನೋಡಿ. ಸ್ವಾಮಿ, ಏನು? ಸಹಸ್ರ ವರ್ಷಗಳವರೆಗೆ ನಾವು ಯಾರು ಏನು ಮಾಡಿದ್ದೇವೆ ಒಂದೂ ತಿಳಿಯದಾಗಿ ಹೋಯಿತು ಸ್ವಾಮಿ. ಅಜ್ಞಾನದಲ್ಲಿ ಮಾಡಿದಂತಹ ಅಂಧಕಾರದ ಎಲ್ಲಾ ಕೆಲಸಗಳು ನಿನ್ನ ಸುಜ್ಞಾನದ ಹಸ್ತ ನಮ್ಮ ಶಿರದ ಮೇಲೆ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲವನ್ನು ಮರೆತು ನಿನ್ನ ಪದಚರಣಗಳಿಗೆ ಎರಗಿದವರಿದ್ದೇವೆ. ಹೇಳಿ ತಂದೆ. ಏನು? ಲೋಕಕರ್ತೃ ಆದಂತಹ ಲೋಕಪಾಲಕನಾದಂತಹ ಕ್ಷೀರಾರ್ಣವ ಶಯನ ನಾರಾಯಣ, ಸರ್ವ ಲೋಕದಲ್ಲಿ ದುರಿತವನ್ನು ದೂರ ಮಾಡುವಂತಹ ಶ್ರೀಹರಿ ನಾರಾಯಣ, ಎಲ್ಲರೂ ನೀನೆ. ನಿನ್ನ ದಿವ್ಯ ರೂಪವನ್ನು ಕಂಡು ನಾವೆಲ್ಲರೂ ಪುಳಕಿತರಾಗಿದ್ದೆವು ತಂದೆ. ಸ್ವಾಮಿ, ಏನು? ಇಷ್ಟು ಸಮಯದವರೆಗೆ ನಾವು ಆಡದ ಮಾತುಗಳಿಲ್ಲ, ನಾವು ಹೇಳದ ವಿಚಾರಗಳಿಲ್ಲ. ಹೊಡೆದಿದ್ದೇವೆ, ಬಡಿದಿದ್ದೇವೆ, ಗುತ್ತಿದ್ದೇವೆ, ತೀಕ್ಷ್ಣವಾದಂತಹ ಶಬ್ದವನ್ನು ಪ್ರಯೋಗಿಸಿ ನಿನ್ನಲ್ಲಿ ಮಾತನಾಡಿದವರಿದ್ದೇವೆ ತಂದೆ. ಏನು? ತಾಯೊಂದು ಮಗುವನ್ನು ತನ್ನ ಪಾಲನೆಯ ಸಂದರ್ಭದಲ್ಲಿ ತನ್ನ ಎಲ್ಲ ಕ್ರೀಡೆಗಳನ್ನು ಮರೆತು ತಾಯಿಯನ್ನು ಪಾಲಿಸುವ ಪೋಷಿಸುವ ಕೆಲಸವನ್ನು ಮಾಡ್ತಾನೆ. ತನ್ನ ಹಸುಳೆಯೊಂದು ಎದೆಗೆ ಒತ್ತರೂ ಕೂಡ ತನ್ನ ಮಗು ಎಂಬುದಾಗಿ ಅದನ್ನು ಸಾಕಿ ಸಲಹುತ್ತಾಳೆ. ಬೆಳೆಯುವವರೆಗೂ, ಬುದ್ಧಿಯ ಬರುವವರೆಗೂ ಮಗುವನ್ನು ಸಾಕಿ ಸಲಹುವಂತಹ ಕೆಲಸವನ್ನು ತಾಯಿಯಾದವಳು ಮಾಡ್ತಾಳೆ. ಲೋಕದ ಪಾಲನಾಕರ್ತೃವಾದಂತಹ ತಾನು ಇದೆಲ್ಲವನ್ನು ಮಾಡಿದ್ದೀಯ ತಂದೆ. ಕೊನೆಯ ಕಾಲಕ್ಕೆ ನಾವೇನನ್ನು ಹೇಳುವುದಿಲ್ಲ ತಮ್ಮ. ಪ್ರಭು, ಏನು? ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಯಾವುದಕ್ಕೂ ನೀನು ಬಗ್ಗುವನ್ನಲ್ಲ ಎಂಬುದಾಗಿ ತೀರ್ಮಾನಕ್ಕೆ ಬಂದವರಿದ್ದೇವೆ ನಾವು. ಸ್ವಾಮಿ, ಏನು? ವಿಶಾಲವಾದಂತಹ ಈ ವಾರಿಧಿಯಲ್ಲಿ ಈ ಇರಬೇಕಾದರೆ ನಾವು ಮೊದಲಾಗಿ ಯೋಚಿಸಬೇಕಾಗಿತ್ತು. ಸುಜ್ಞಾನವನ್ನು ಕರ್ಣಿಸಿದಾಗಲೇ ನಮಗೆ ನಿನ್ನ ಅಂತಃಸತ್ವ ಏನು ಎಂಬುದಾಗಿ ತಿಳಿದು ಬಂತು. ಸ್ವಾಮಿ, ಏನು? ನಾರಾಯಣ ಎಂಬಂತಹ ಹೆಸರು ಹೇಗೆ ನೀಡೇ ಬಂತು ಎಂಬುದಾಗಿ ಕೇಳಿದ್ರೆ, ನಾರಾಯಣ ಎಂಬುದಕ್ಕೆ ಪರ್ಯಾಯಾರ್ಥವೇ ನೀರು. ಅಯನ ಎಂದ್ರೆ ಏನು? ಎಲೆಯ ಆಕಾರದಲ್ಲಿ ಇರುವಂತಹ ನೀರು. ಅದರಲ್ಲಿ ಬಾಲ ಮುಕುಂದನಾಗಿ ಬೋಡಿಸಿದ್ದ ಕಾರಣದಿಂದಲಾಗಿ ನಿನಗೆ ನಾರಾಯಣ ಎಂಬಂತಹ ಹೆಸರು ಬಂತು. ಪ್ರಭು, ಏನು? ನಿನ್ನನ್ನು ಯಾರು ಏನು ಎಂಬುದಾಗಿ ತಿಳಿಯದೆ ನಾವು ಬೇಕಾದಷ್ಟು ಹೊಡೆದು ಬಡಿದು ನಿನ್ನನ್ನು ಅವಹೇಳನ ಮಾಡುವಂತಹ ಕೆಲಸಕ್ಕೆ ತೊಡಗಿದೆವು. ಸ್ವಾಮಿ, ಏನು? ಈಗ ನಮ್ಮ ಸತ್ವ ಏನು ಎಂಬುದು ನನಗೆ ಅರ್ಥವಾಯಿತು. ಚಿಕ್ಕ ಶರೀರವುಳ್ಳಂತಹ ನೀನು ಸ್ಥೂಲವಾಗಿದ್ದ ಕಾರಣದಿಂದಲೇ ನೀನು ಹೇಳಿದಂತಹ ಬಲೆಗೆ ನಾವು ಸಿಲುಕಬಾರದು ಎಂಬ ಕಾರಣಕ್ಕಾಗಿಯೇ ನಾವು ಕೂಡ ನೀರು ಸೋಕದ ರೀತಿಯಲ್ಲಿ ನಮ್ಮನ್ನು ತಲೆ ತೆಗೆಯಬೇಕು ಎಂಬುದಾಗಿ ಹೇಳಿದವರಿದ್ದೇವೆ. ಆದರೆ ಸೂಕ್ಷ್ಮ ರೂಪವನ್ನೇ ನೀನು ಸ್ಥೂಲವಾಗಿರಿಸಿಕೊಂಡು ಆಕಾಶದ ಕಡೆಗೆ ಬೆಳೆದು ನಿಲ್ಲುತ್ತಿ ವಿಶಾಲವಾದ ಜಂಗೆಯಲ್ಲೇ ನನ್ನನ್ನು ಸಂಹರಿಸುತ್ತಿ ಎಂಬುದಾಗಿದ್ದರೆ ನಿನ್ನನ್ನು ಹೊರತು ಯಾರಿದ್ದಾರೆ ಸ್ವಾಮಿ? ಸಕಲ ಮಾಯೆಯನ್ನು ಆವರಿಸಿದಂತ ನೀನು ಇನ್ನು ನಮ್ಮನ್ನು ಸಂಹರಿಸದಿದ್ರೆ ಹುಟ್ಟಿದ ಮನುಷ್ಯ ಅಥವಾ ಯಾವುದೇ ಜೀವಿಗಾಗಲಿ ಸಾಯುವುದು ಅನಿವಾರ್ಯವೇ ಹೌದು.
ಆದರೂ ಕೂಡ ಸಾಯುವುದಕ್ಕೆ ಒಂದು ಹೆಸರಾದರೂ ಬೇಡಿಯ ಸ್ವಾಮಿ. ಸ್ವಾಮಿ, ಕೊನೆಯ ಕಾಲಕ್ಕೆ ಬೇಡಿಕೊಳ್ಳುವುದು ನಾವು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಆದೀತು. ಆದರೆ ನಿಮಗೇನಾದ್ರೂ ಆಸೆ ಇದ್ರೆ ಅದನ್ನು ಬೇಡಿಕೊಳ್ಳಿ. ಸ್ವಾಮಿ, ಏನು? ಸಾಯುವ ಕಾಲಕ್ಕೆ ಏನು ಆಸೆ ತಂದೆ? ಇಷ್ಟರವರೆಗೆ ನಾವು ಸಾಧಿಸಿದ್ದು ವಿಶೇಷವಾದದ್ದೇ. ಅದು ಕೂಡ ನಿನ್ನ ಜೊತೆಯಲ್ಲಿ ನಾವು ಇಷ್ಟು ಸಮಯದವರೆಗೆ ಸಾಧನೆಯನ್ನು ಮಾಡಿದ್ದು ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ನಿನ್ನ ಹೆಸರಿನ ಜೊತೆಗೆ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು, ಮೋಕ್ಷವನ್ನೇ ಕರುಣಿಸಬೇಕು ತಂದೆ. ಮಕ್ಕಳೇ, ನನ್ನಿಂದಲೇ ಜನ್ಮವನ್ನು ಪಡೆದವರು ನೀವು. ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು ಎಂಬ ನಿಮ್ಮ ಬೇಡಿಕೆಯನ್ನು ನಾನು ಖಂಡಿತ ನೆರವೇರಿಸುತ್ತೇನೆ. ಮುಂದೆ ನನ್ನನ್ನು ಸಹಸ್ರನಾಮಗಳಿಂದ ಜನರು ಕರೆಯುವಾಗ ನನ್ನನ್ನು ಸುತ್ತಿಸುವ ಕಾಲಕ್ಕೆ ನಿಮ್ಮ ಹೆಸರು ನನ್ನ ಹೆಸರಲ್ಲಿ ಸೇರಿಸಿಕೊಡುತ್ತೇನೆ. ಮಧುವಾದಂತಹ ನಿನ್ನನ್ನು ಸಂಹಾರ ಮಾಡಿ ಮಧುಸೂದನನೆಂದರು, ಕೈಡವನನ್ನು ಸಂಹರಿಸಿ ಕೈಡವಾಂತಕನೆಂದರು ಎಂಬ ಹೆಸರನ್ನು ನನ್ನ ಸಹಸ್ರನಾಮದಲ್ಲಿ ಸೇರಿಸಿಕೊಂಡು ಅಚಂದ್ರಾರ್ಕವಾಗಿ ನಿಮ್ಮ ಹೆಸರು ಉಳಿಯುವ ಹಾಗೆ ಮಾಡ್ತೇನೆ. ದೇಹವನ್ನು ಬೆಳೆಸಿದ್ದೇನೆ. ಶ್ರೀ ಚಾಮುಂಡೇಶ್ವರಿ ಮಂದಿರದಲ್ಲಿ ವರ್ಷಂಪ್ರತಿ ನವರಾತ್ರಿ ಉತ್ಸವ, ಅದರಲ್ಲಿ ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ ತಾಳವನ್ನು ನಡೆಸಿಕೊಟ್ಟವರು ಶ್ರೀ ಚಾಮುಂಡೇಶ್ವರಿ ಯಕ್ಷಗಾನ ಕಲಾ ಸಂಘ ಪಾವನಪೊಯ್ಯ ಹಾಗೂ ಅತಿಥಿಗಳಾದ ಕೂಡಿಕೆಯಿಂದ ಪ್ರಸಂಗ ಮೇದಿ ನಿರ್ಮಾಣ ಇಕ್ಕಳದಲ್ಲಿ ಭಾಗವತರಾಗಿ ವಾಸುದೇವಮಯ್ಯ ವರ್ಸ್ಕಾಡಿ ಹಾಗೂ ದಯಾನಂದ ಪೂಜಾರಿ ಪಾವು. ಅದೇ ರೀತಿ ಚಂಡಮದ್ದಗಾರರಾಗಿ ಶುಭಸರಣ ತಾಳ್ತಾಜೆ, ಕಂದಮಯ್ಯ ವರ್ಕಾಡಿ, ಶ್ರುತಿ ಕಿರಣ್ ತಾಳ್ತಾಜೆ. ಪಾತ್ರವರ್ಗದಲ್ಲಿ ವಿಷ್ಣುನ ಪಾತ್ರಧಾರಿಯಾಗಿ ಶಂಕರಾಚಾರ್ಯ ಕೋಳಿಯವರು, ಬ್ರಹ್ಮನಾಗಿ ಶ್ರೀವತ್ಸ ಭಟ್ ವರ್ಕಾಡಿ, ಮಹೇಶ್ವರನಾಗಿ ನಾಗೇಶ್ ಪೂಜಾರಿ ಪಾವರು ಮುಚ್ಚಲ್ಮೆ, ಆದಿಮಾಯಾಗಿ ಗಣೇಶ್ ಪೂಜಾರಿ ಪಾವರು ಮುಚ್ಚಲ್ಮೆ. ಅದೇ ರೀತಿ ಮಧುರ ಪಾತ್ರದಲ್ಲಿ ಸತೀಶ್ ಸುವರ್ಣ ದೈಗೋಡಿ, ಕೈಟಬನಾಗಿ ಮಾಧವ ಪೂಜಾರಿ ಪಾವರು ಮುಕೋರಿ. ಅದೇ ರೀತಿ ಬಾಲಕೃಷ್ಣ ಅವರು ಕೂಡ ಕೈಟಬರಾಗಿ ಒಳ್ಳೆ ರಂಜಿಸಿದ್ದಾರೆ. ಈಗ ಮಹಾತಾಯಿಗೆ ಒಳಗೆ ಮಹಾಪೂಜೆ ನಡೆಯುತ್ತದೆ. ಎಲ್ಲರೊಳಗೆ ಬಂದು ಎಲ್ಲರೂ ಸಹಕರಿಸಬೇಕಾಗಿ ಕೇಳುತ್ತೆ. ಅವಿರ್ದು ಬೊಕ್ಕ ಸುರುತ ದಿನದ ನವರಾತ್ರಿ ಪೂಜೆ ಶ್ರೀ ಚಾಮುಂಡೇಶ್ವರಿ ಅಪ್ಪೆಗೆ ನಡೆತಂಡೆ.
ಯಕ್ಷಗಾನ ಕಲೆತ ಒಟ್ಟಿಗೆ ಸಾನ್ನಿಧ್ಯಡು ನಿಲೆಯಾದುಪುನ ಶ್ರೀ ಚಾಮುಂಡೇಶ್ವರಿ ಅಪ್ಪೆನ ಕಲೆ ಕಾಣಿಕ ಬಾರಿ ವಿಶೇಷ ಆದುಂಡು. ಅಂಚಾದ್ ಶ್ರೀ ಚಾಮುಂಡೇಶ್ವರಿ ಅಪ್ಪೆಗ್ ಪೂಜಾ ಸೇವೆ, ಅನ್ನದಾನ ಸೇವೆ, ಯಕ್ಷಗಾನ ಕಲಾ ಸೇವೆನು ನಡಪಾದು ಕೊರಿಯರೆ ಜನ ಮಲ್ಲ ಸಂಖ್ಯೆಡು ಬರ್ಪುನವು ಪೂಜೆಗೆ ಸೇರ್ನವು ದಿಂಜ ವಿಶೇಷ. ಶ್ರೀಮತಿ ಹರಿಣಾಕ್ಷಿ ಭೂಬಾ, ಶ್ರೀಮತಿ ಸ್ವಾತಿ ರಾಜೇಶ್ ಪಾವೂರು ಪೊಯ್ಯೆ ಬೊಕ್ಕ ಸ್ಥಳೀಯ ನಿವಾಸಿ ಕುವೈಟಡು ಉದ್ಯೋಗ ಸೇವೆಡುಪುನ ಗಣೇಶ್ ಮುಚ್ಚಿಲ್ಮೆ ಸುರುತ ದಿನದ ಪೂಜಾ ಸೇವೆನು ಶ್ರೀ ಚಾಮುಂಡೇಶ್ವರಿ ಅಪ್ಪೆಗೆ ಸಂದಾಯರು. ಪ್ರಾರ್ಥನೆ ಮಲ್ತಂದು ಆ ಮಹಾಗಣಪತಿ ದೇವರನ್ನು ಸ್ತುತಿ ಮಲ್ತಂದು ಶ್ರೀ ಚಾಮುಂಡೇಶ್ವರಿ ಸಾನ್ನಿಧ್ಯದ ದುಂಬುಂಟುಲು ಮಲ್ತೊಂದಂಚಿನ ಪ್ರಾರ್ಥನೆ ವರ್ಷಂ ಪ್ರತಿ ನಮ್ಮ ತೀರ್ಮಾನ ಮಂತ್ರ ಪ್ರಕಾರ ಇತ್ತಿನಂಚಿನ ನವರಾತ್ರಿದ 9 ದಿನದ ಪೂಜೆಲ ವಿಜಯದಶಮಿ 1 ದಿನದ ಪೂಜೆಯಲ್ನಾಡು ಶ್ರೀದೇವಿಗೆ ವರ್ಷಂ ಪ್ರತಿ ನಮ್ಮ ಸಮರ್ಪಣೆ ಮಲ್ತೊಂದು ಬರ್ಪಣೆ ಅಂಚನೆ ಇನಿತ ದಿನ ತಾನೇ ಪ್ರಥಮವಾಯಿನಂಚಿನ ಸೇವೆ ನಾಡು ಆ ಮಾತೆಗೆ ನಮ್ಮ ಸಮರ್ಪಣೆ ಮಂತದುಪ್ಪಣೆ ಇನಿತ ಸೇವೆ ಕೊರ್ನಕ್ಲು ಒಂಜಿ ಈ ಸೇವೆನೆ ಮಲ್ಪೊನಂಚಿನ ಶ್ರೀ ಭೂಬಾ ಅಂಚನೆ ಅಕ್ಲ ಇಲ್ಲಲ್ದ ಪರವಾದಾಂಡು ಒಕ್ಕೊಂಜಿ ರಾಜೇಶ್ ಸ್ವಾತಿ ಮೆಕ್ಲ ಪರವಾದಾಂಡು ಒಕ್ಕೊಂಜಿ ಗಣೇಶ್ ಮುಚ್ಚಿಲ್ಮೆ ಮೆಕ್ಲ ಪರವಾದಾಂಡು ಕೊರ್ನಂಚಿನ ಸೇವೆಯನ್ನು ಸಂತೋಷ ಮಲ್ತದ ಚಾಮುಂಡೇಶ್ವರಿ ಮಾತೆ ಸ್ವೀಕಾರ ಮಲ್ತದೆ ದುಂಬುಗು ಅಕ್ಲ ಮನಸ್ಸಿನ ನೆನೆತನಂಚಿನ ಸದುದ್ದೇಶವನ್ನು ಮಾತ್ರ ನೆರವೇರಿಸಾದು ಕೊರದು ಅಕ್ಲ ಜೀವನಡು ಅಕ್ಲಿಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ವಿದ್ಯಾಬುದ್ಧಿಯನ್ನು ಕರುಣಿಸಾದು ಉತ್ತರೋತ್ತರವಾಯಿನಂಚಿನ ಅಭಿವೃದ್ಧಿ ನುಂಡು ಬಂತದು ಕೊರಡೊಂದು ಬಂದದ ಪ್ರಾರ್ಥನೆ ಮಂತೊನ್ನೊಟ್ಟಿಗೆನೆ ಇನಿತ್ತ ಈ ಪ್ರಥಮ ದಿನ ತಾನೇ ವಿಶೇಷವಾಯಿನಂಚಿನ ಸೇವೆಯನ್ನು ಶ್ರೀದೇವಿಗೆ ಕೊರದುಲ್ಲೆರು ಪ್ರಭಾಕರ ಶೆಟ್ಟಿ ಮಂಜಯ ಹಿತ್ತಲು ಮಜಿಬೇಲು ಲಕ್ಷ್ಮಣ ಭಕ್ತರು ರಥವೀಧಿ ಮಂಜೇಶ್ವರ ಹೇಮಚಂದ್ರ ಆರಿಗ ಉಡಿಪುರಕೋಡಿ ಮೋನಪ್ಪ ಕುಡುಂಬಳಗುರಿ ವಾಮನ ಕುಡುಂಬಳಗುರಿ ಲೋಕೇಶ ಕುಡುಂಬಳಗುರಿ ಕಿಶೋರ್ ಧನುಷ ಯದ್ವಿಕ್ ಧರ್ಮನಗರ ಚಂದ್ರಹಾಸ ಕಚ್ಚಿರೆ ಪದವು ಮೆಕ್ಲು ವಿಶೇಷವಾಯಿನಂಚಿನ ಸೇವೆನು ಶ್ರೀದೇವಿಗೆ ಕೊರದುಲ್ಲೇರು ಮೆಕ್ಲು ಕೊರ್ನಂಚಿನ ಸೇವೆನ ಸಂತೋಷ ಮಲ್ತದ ಚಾಮುಂಡೇಶ್ವರಿ ಮಾತೆ ಸ್ವೀಕಾರ ಮಲ್ತದೆ ದುಂಬುಗ ಅಕ್ಲು ಮನಸ್ಸಿನ ನೆನೆತನಂಚಿನ ಸದುದ್ದೇಶವನ್ನು ಮಾತ್ರ ನೆರವೇರಿಸಾದು ಕೊರದು ಅಕ್ಲೆಗಳ ಅಕ್ಲ ಜೀವನಡು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ವಿದ್ಯಾಬುದ್ಧಿಯನ್ನು ಕರುಣಿಸಾದು ಉತ್ತರೋತ್ತರವಾಯಿನಂಚಿನ ಅಭಿವೃದ್ಧಿ ನುಂಡು ಬಂದದ್ದು ಕೊರಡೊಂದು ಬಂದದ್ದು ಪ್ರಾರ್ಥನೆ ಮಂತೊನ್ನೊಟ್ಟಿಗೆನೆ ಇನಿತ್ತ ಈ ಪ್ರಥಮ ದಿನದ ಸೇವೆಗೆ ಬರ್ತದೆ ಶ್ರೀದೇವಿಗೆ ಭೂತ ಪೂಜೆಯನ್ನು ಕೊರದುಲ್ಲೇರಿ ಹರಿಣಾಕ್ಷಿ ದೈಗೋಲಿ, ಶ್ರೀಯಾನ ದೈಗೋಲಿ, ಕೃಷ್ಣಪ್ಪ ಕಲಾವತಿ ಕೊಯ್ಯೆ, ಶ್ಯಾಮಲತಾ ದಯಾನಂದ ನೆಕ್ಕಲ, ಗೀತಾ ನೆಲ್ಲಿಪದವು, ಶಿವಾಂಶಿ ಕಚ್ಚಿರೆ, ನಿತೇಶ್ ನಿರೀಕ್ಷಾ ಕಚ್ಚಿರೆ, ಚೆನ್ನಪ್ಪ ರೇವತಿ ಕಚ್ಚಿರೆ, ಅಕ್ಷತಾ ತನುಶ್ರೀ ಕುಂಜತ್ತೂರು, ಹರಿಶ್ಚಂದ್ರ ಕುರುಂಬಳಗುರಿ, ರಮ್ಯಾ ಸುಧೀರ್ ಕೋರಿಮುಗೇರಿ, ಅಕ್ಷಯ್ ಕುಮಾರ್ ಕೊಯ್ಯೆ, ನಿಖಿತ್ ಕುಂಪಳ, ಯಶವಂತ ಕುಂಜತ್ತೂರು, ದೀಕ್ಷಾ ಗೊಲ್ಲಾಲ, ಲೀಲಾವತಿ ತೊಕ್ಕೊಟ್ಟು, ಸೀತಾ ಕುಡುಂಬಳಗುರಿ, ಸುಜಾತ ಮೌನಪ್ಪ ತಚ್ಚಿರೆ ಪದವು, ಮಾಧವ ಪೂಜಾರಿ ಕುದುಕೋರಿ, ನವೀನ್ ನಾವುಡ್ರಬೇಲು, ಭರತ್ ರಂಜಿತ್ ಸೂರಜ್ ತಚ್ಚಿರೆ ಪದವು, ಗೋಪಾಲ ಮುಚ್ಚಿಲಮೆ, ಮಿಲನ್ ತಚ್ಚಿರೆ ಪದವು, ಹರ್ಷರಾಜ್ ಮೇಘರಾಜ್ ಕುಡುಂಬಳಗುರಿ, ಸುದರ್ಶನ್ ಮೊರತನೆ, ಪದ್ಮನಾಭ ಯಶೋಧ ತಚ್ಚಿರೆ, ಕೃಷ್ಣ ಬೇಕರಿ, ಯಶ್ವಿತ್ ತನ್ವಿ ಪೊಯ್ಯೆ, ಕಾರ್ತಿಕ್ ವರ್ಕಾಡಿ ಪದವು, ಸಂಜೀವಿನಿ ಧರ್ಮನಗರ, ಚೋಮು ಧರ್ಮನಗರ ಮೆಕ್ಕಲು ಶ್ರೀದೇವಿಗೆ ಭಕ್ತಿಪೂರ್ವಕವಾಯಿನಂಚಿನ ಭೂತ ಪೂಜೆಯನ್ನು ಈ ನವರಾತ್ರಿದ ಪ್ರಥಮ ದಿನ ತಾನಿ ಕೊರದುಲ್ಲೆರು ಕೊರ್ನಂಚಿನ ಸೇವೆಯನ್ನು ಸಂತೋಷ ಮಲ್ತದೆ ಆ ಚಾಮುಂಡೇಶ್ವರಿ ಮಾತೆ ಸ್ವೀಕಾರ ಮಲ್ತದೆ ಅಕ್ಲಿಗೆ ದುಂಬುಗು ಮನಸ್ಸಿನ ನೆತ್ತನಂಚಿನ ಸದುದ್ದೇಶವನ್ನು ಮಾತ್ರ ನೆರವೇರಿಸಾದು ಕೊರದು ಅಕ್ಲಿಗಳ ಜೀವನಡು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ವಿದ್ಯಾಬುದ್ಧಿಯನ್ನು ಕರುಣಿಸಾದು ಉತ್ತರೋತ್ತರವಾಯಿನಂಚಿನ ಅಭಿವೃದ್ಧಿ ನುಂಡು ಮಂತದು ಕೊರಡೊಂದು ಪಂಡದ ಪ್ರಾರ್ಥನೆ ಮಂತನ್ನೊಟ್ಟಿಗೆನೆ ಇನಿತ ಈ ಪ್ರಥಮ ದಿನದ ಸೇವೆದಾನಿ ಅನ್ನದಾನ ಸೇವೆಯನ್ನು ಕೊರದುಲ್ಲೆರು ಅಜಯ್ ಕುಮಾರ್ ಅಂಚನೆ ಗೀತಾ ಮೆಕ್ಕಲನ ಪರವಾದಾಂಡು ಕೊರ್ನಂಚಿನ ಅನ್ನದಾನ ಸೇವೆನ ಸಂತೋಷ ಮಲ್ತದ ಚಾಮುಂಡೇಶ್ವರಿ ಸ್ವೀಕಾರ ಮಲ್ತದೆ ಅಕ್ಲು ಮಲ್ಪುನಂಚಿನ ಉದ್ಯೋಗವಡ ಅಕ್ಲ ಆರೋಗ್ಯಡ ಅವಡ ಒವೇ ರೀತಿದೆ ನ್ಯೂನ್ಯತೆ ಬರ ಅಂದಲೆಕ್ಕ ಒರ್ಲು ಪೋಳಿಗೆಡೆ ಅಕ್ಲಿನ ಕಾತದ ಸಂರಕ್ಷಣೆ ಮಲ್ತದೆ ಕೊರಡೊಂದು ಪಂಡದ ಪ್ರಾರ್ಥನೆ ಮಲ್ತನೊಟ್ಟಿಗೆನೆ ವಿಶೇಷವಾದ ಇನಿತ ಈ ನವರಾತ್ರಿ ಪೂಜೆದ ಆಮಂತ್ರಣ ಪತ್ರಿಕೆಗೆ ಈ ಜಾಹೀರಾತನ್ನು ಕೊರದು ಎಂಕ್ಲನೊಟ್ಟಿಗೆ ಸಹಕರಿಸಿನಂಚಿನ ಭಕ್ತಾಭಿಮಾನಿಗಳುಳ್ಳೇರು ಅಕ್ಲು ಕೊರ್ನಂಚಿನ ಜಾಹೀರಾತುನ ಸಂತೋಷ ಮಲ್ತದೆ ಸ್ವೀಕಾರ ಮಲ್ತದೆ ಅಕ್ಲನ ವ್ಯವಹಾರಗಳು ಒವೇ ರೀತಿಯ ನ್ಯೂನ್ಯತೆ ಬರಾಂದಲೆಕ್ಕ ಅಕ್ಲಿನ ಪೊರ್ಲು ಪೋಳಿಗೆಡೆ ಕಾತದ ಸಂರಕ್ಷಣೆ ಮಂತದೆ ಕೊರಡು ಬಂದದೆ ಪ್ರಾರ್ಥನೆ ಮಂತನೊಟ್ಟಿಗೆನೆ ಇನಿತ ಈ ಪ್ರಥಮ ದಿನ ತಾನೇ ಈ ಪೊರ್ಲು ಪೋಳಿಗೆದ ಪುಷ್ಪಾಲಂಕಾರ ಸೇವೆ ಮಂತನಂಚಿನ ಕಮಲಾಕ್ಷ ಮಂಜಿನಾಡಿ ಆರೆಗಳ ಆರ್ನ ಕೊರ್ನಂಚಿನ ಪುಷ್ಪಾಲಂಕಾರ ಸೇವೆಯನ್ನು ಸಂತೋಷ ಮಲ್ತದೆ ಸ್ವೀಕಾರ ಮಲ್ತದೆ ಆರೆಗಳ ಅಕ್ಲೆಗಳ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ವಿದ್ಯಾಬುದ್ಧಿಯನ್ನು ಕರುಣಿಸಾದೆ
ಉತ್ತರೋತ್ತರವಾಯಿನಂಚಿನ ಅಭಿವೃದ್ಧಿ ಉಂಟು ಮಂಟದ ಕೊರಡು ಒಂದು ಪ್ರಾರ್ಥನೆ ಮಂಟನೊಟ್ಟಿಗೆ ಪ್ರಥಮ ದಿನ ತಾನೇ ಈ ಕ್ಷೇತ್ರಗೂ ಬರ್ತದೆ ಕಲಾ ಸೇವೆ ಮಂಟನಂಚಿನ ಕಲಾಭಿಮಾನ್ಯಗೆ ಅಕ್ಲು ಮಲ್ತನಂಚಿನ ಕಲಾ ಸೇವೆಯನ್ನು ಸಂತೋಷ ಮಲ್ತದೆ ಆ ಚಾಮುಂಡೇಶ್ವರಿ ಮಾತೆ ಸ್ವೀಕಾರ ಮಂತದೆ ನನ್ನ ದುಂಬುಗೂ ಅಕ್ಲು ಓಳುಪೋದು ಕಲಾ ಸೇವೆ ಮಂಟನ ಕಲಾ ಸೇವೆದ ಕೀರ್ತಿ ಪತಾಕೆಯನ್ನು ಹಾರಿಸಾದೆ ಅಕ್ಲೆಗೆ ಕಲಾ ಸೇವೆ ಮಲ್ಪೆರೆತ್ತನಂಚಿನ ಆರೋಗ್ಯಲ ಆಯುಷ್ಯಲ್ನ ಕರುಣಿಸಾದೆ ಅಕ್ಲೆಗಳ ಪೂರ್ಣವಾಯಿನಂಚಿನ ಅನುಗ್ರಹ ಬೇರದು ಕಾಪಾಡುದು ಸಂರಕ್ಷಣೆ ಮಂಟದು ಕೊರಡು ಒಂದು ಪಂಡದು ಪ್ರಾರ್ಥನೆ ಮಂಟನೊಟ್ಟಿಗೆ ವಿವಿಧ ಇದಕ್ಕೆ ಬತ್ತನಂಚಿನ ಭಕ್ತಾಭಿಮಾನಿಗಳು ಮನಸ್ಸು ತೋಜಿನಂಚಿನ ಪೂ ಅಂಚಿನ ವಿವಿಧ ರೀತಿಯ ಕಾಣಿಕೆಯನ್ನು ಮಾತ್ರ ಸಮರ್ಪಣೆ ಮಂತದಲ್ಲಿ ಉಳ್ಳೇರಿ ಇನಿತ ಈ ವಂಜನೆ ಪೂಜೆಗೆ ಬತ್ತನಂಚಿನ ಊರ ಪರವೂರ ಸದ್ಭಕ್ತ ಬಾಂಧವರಿಗೆ ಮಹಾತೆರೆಗಳ ಅಕ್ಲು ಮನಸ್ಸಿನ ನೆನೆತನಂಚಿನ ಪ್ರಾರ್ಥನೆಯನ್ನು ಈಡೇರಿಸಾದು ಕೊರದು ಮಹಾತೆರೆಗಳ ಪೂರ್ಣವಾಯಿನಂಚಿನ ಅನುಗ್ರಹ ಬೇರದು ಕಾಪಾಡುದು ಸಂರಕ್ಷಣೆ ಮಂತದ್ದು ಕೊರದು ವಂಜನೆ ದಿನದ ಪೂಜೆಯನ್ನು ಸಂತೋಷ ಮಂತದ್ದು ಸ್ವೀಕಾರ ಮಂತದೆ ಮಹಾತೆರೆಗಳ ಪೂರ್ಣವಾಯಿನಂಚಿನ ಅನುಗ್ರಹ ಬೇರದು ಕಾಪಾಡುದು ಸಂರಕ್ಷಣೆ ಮಂತು ಕೊರಡು ಬಂಡದೆ ಆ ದಿವ್ಯ ಸನ್ನಿಧಿನ ಪ್ರಾರ್ಥನೆ ಮಂತು ಪ್ರಾರ್ಥನೆ ಮಂತು ಮಹಾಗಣಪತಿ ದೇವರನ್ನು ಶ್ರುತಿ ಮಾಡ್ಕೊಂಡು ಆ ಅಪ್ಪನ ಮನಸ್ಸಿನ ನೆನೆತಂದು ನಮ್ಮ ಊರದ ಕ್ಷೇತ್ರ ಪಾಲಿಕೆ ಆಗಲ್ಲ ಈ ಕ್ಷೇತ್ರದ ಕ್ಷೇತ್ರ ಪಾಲಿಕೆ ಆದಿತ್ತು ನಂಚಿನ ಆ ಗುಳಿಗೆಗಳ ನವರಾತ್ರಿಯ ಪ್ರಥಮ ಸೇವೆಯನ್ನು ಕೊರಡು ಮತ್ತೊಂದು ನಂಚಿನ ಪ್ರಾರ್ಥನೆ ನಿತ್ಯ ಈ ಸೇವೆಯನ್ನು ಕೊರನಕ್ಕೆ ಶೋಭಾ ಅಂಚನೆ ರಾಜೇಶ್ ಸ್ವಾತಿ ಅಂಚನೆ ಗಣೇಶ ಮೆಚ್ಚಿನ ಪರವಾದ ನಂಚಿನ ಸೇವೆಯನ್ನು ಸಂತೋಷ ಮಾಡ್ತದೆ ಆ ದೈವ ಸ್ವೀಕಾರ ಮಾಡ್ತದೆ ಮನಸ್ಸಿನ ಮಾತರಿಗಳ ಪೂರ್ಣವಾಗಿನ ಕಾಪಾಡಲು ಸಂರಕ್ಷಣೆ ಮಾಡಿಕೊಂಡು ಪಂಡದ ಪ್ರಾರ್ಥನೆ ಮಾಡ್ಕೊಂಡೊಟ್ಟಿಗೆ ದಿನಿತ ದಿನತಾನೆ ಈ ಕ್ಷೇತ್ರಕ್ಕೂ ಬರ್ತದೆ ವಿಶೇಷವಾಯಿನಂಚಿನ ಸೇವೆ ಕೊಡನಂಚಿನ ಭಕ್ತಾಭಿಮಾನ್ಯಗೆ ಊಟ ಪೂಜೆ ಕೊಡನಂಚಿನ ಭಕ್ತಾಭಿಮಾನ್ಯಗೆ ಅಂಚನೆ ಕಲಾ ಸೇವೆ ಮಂದಿರಂಚಿನ ಕಲಾಭಿಮಾನ್ಯಗೆ ಅನ್ನದಾನ ಸೇವೆ ಕೊಡನಂಚಿನ ಭಕ್ತಾಭಿಮಾನ್ಯಗೆ ಅಂಚನೆ ವಿವಿಧ ಕಾಣಿಕೆನ ಸಮರ್ಪಣೆ ಮಂತರಂಚಿನ ಭಕ್ತಾಭಿಮಾನ್ಯಗೆ ಮಾತರೆಗಳ ಅಕ್ಲ ಮನಸ್ಸಿನ ನೆನೆತನ ಪ್ರಾರ್ಥನೆ ಮಂತನಾಡಿಗೆ ಅಕ್ಲ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಾದ ಕೊರಡು ಮಾತರೆಗಳ ಪೂರ್ಣವಾಯಿನಂಚಿನ ಅನುಗ್ರಹ ಬೇರೆದು ಕಾಪಾಡಲು ಸಂರಕ್ಷಣೆ ಮಂತು ಕೊರಡು ಬಂದದ್ದು ಪ್ರಾರ್ಥನೆ ಮಂತು
ಗೀತಾ ಅಜಯ್ ಪಾವೂರು ಪೊಯ್ಯೆ ಅನ್ನದಾನದ ಸೇವೆಗೆ ಸಹಕಾರ ಕೊರಿಯರು.